ಮಂಗಳೂರು ಪೊಲೀಸರು ನಡೆಸಿದಂತಹ ಭಾರೀ ಕಾರ್ಯಾಚರಣೆಯೊಂದರಲ್ಲಿ ಅಮಾನ್ಯಗೊಂಡ ಭಾರತೀಯ ಕರೆನ್ಸಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಸಂಬಂಧ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಂಗಳೂರಿನ ಜುಬೇರ್ ಹಮ್ಮಬ್ಬ, ಪಡೀಲ್ನ ದೀಪಕ್ ಕುಮಾರ್ ಮತ್ತು ಬಜ್ಪಿಯ ನಾಸಿರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇವರಿಂದ 5,000 ಮತ್ತು 1,000 ಮುಖಬೆಲೆಯ 1,92,50,000 ಮೌಲ್ಯದ ನೋಟುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬರ್ಕೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದ್ದು, ಇತ್ತೀಚೆಗೆ ಮಂಗಳೂರಿನಲ್ಲಿ ಮನೆ ಕಳವು ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರ ಕಟ್ಟುನಿಟ್ಟಿನ ತಪಾಸಣೆ ನಡೀತಾ ಇದ್ದು, ಇದೇ ವಿಚಾರವಾಗಿ ಬರ್ಕೆ ಪೊಲೀಸ್ ಠಾಣೆಯ PSI ಲಾಲ್ಬಾಗ್ನಲ್ಲಿ ಆರೋಪಿ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾಗ ಬೆಂಗಳೂರು ನೋಂದಣಿಯ ಇನೋವಾ ಕಾರನ್ನ ಸಂಶಯದ ಮೇರೆಗೆ ತಡೆದು ನಿಲ್ಲಿಸಿ ತಪಾಸಣೆಯನ್ನ ನಡೆಸಿದಾಗ ಕಾರಿನಲ್ಲಿ ಭಾರೀ ಪ್ರಮಾಣದ ಅಮಾನ್ಯಗೊಂಡಂತಹ ನೋಟುಗಳು ಪತ್ತೆಯಾಗಿದೆ. ಈ ಭಾರೀ ಮೊತ್ತದ ನೋಟುಗಳನ್ನು ದಳ್ಳಾಳಿಗಳಿಗೆ ನೀಡಿ ಕಮಿಷನ್ ಪಡೆಯುವ ಉದ್ದೇಶ ಇಟ್ಟುಕೊಳ್ಳಲಾಗಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದ್ದು, ಅಮಾನ್ಯ ನೋಟುಗಳು, ವಾಹನ ಮತ್ತು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ತನಿಖೆ ಮುಂದುವರೆದಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಕರೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಮಂಗಳೂರು ನಗರ ಕಮಿಷನರೇಟ್ ಬರ್ಕೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ 1,000 ಮತ್ತು 500 ಮುಖ ಬೆಲೆಯ ಡಿಮಾನಿಟೈಸ್ ಆಗಿರುವಂಥದ್ದು. ಸುಮಾರು 1,92,50,000 ಮೌಲ್ಯದ ಹಣವನ್ನು ಇವರು ಪ್ರೊಸೆಸ್ ಮಾಡ್ತಾಯಿದ್ರು. ಹಣ 3 ಜನ ವ್ಯಕ್ತಿಗಳು, ಜುಬೇರ್ ಹಮ್ನಬ್ಬ ಅಂತ ಇವರು ಮಂಗಳೂರು ಮೂಲದವರು, ಆಮೇಲೆ ದೀಪಕ್ ಕುಮಾರ್ ಅಂತ ಇವನು ಪಡೀಲ್ ಮಂಗಳೂರು ಮೂಲದವನು, ಮತ್ತು ಇನ್ನೊಬ್ಬ ಅಬ್ದುಲ್ ನಾಸಿರ್ ಅಂತ ಇವನು ಬಜ್ಪೆ ಮೂಲದವನು, ಮಂಗಳೂರು ಮೂಲದವರು. ಇವರಿಗೆ ಮಾಹಿತಿ ಬರುತ್ತೆ ಈ ಥರ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಆ ಭಾಗದಲ್ಲಿ ಸಿಗುತ್ತೆ ಅಂತಂದು. ಸಾಕಷ್ಟು ದಿನಗಳ ಕಾಲ ಇವರು ಓಡಾಡಿಕೊಂಡು ಕಡೆಗೆ ಎಲ್ಲಿ ಸೋರ್ಸ್ ಯಾರು ಕೊಟ್ಟರಲ್ಲ ಇವರಿಗೆ ಅದನ್ನು ಐಡೆಂಟಿಫೈ ಮಾಡಿಕೊಂಡು ನಂತರ ಇಲ್ಲಿ ಯಾರಿಗಾದ್ರೂ ತೊಗೊಂಬಂದು ಫಸ್ಟ್ ಸ್ಟಾಕ್ ಮಾಡ್ಕೊಳ್ಳೋವಂಥದ್ದು, ನಂತರ ಡಿಸ್ಪೋಸ್ ಮಾಡೋದು. ಈ ಉದ್ದೇಶಕ್ಕೆ ಇಲ್ಲಿ ಸ್ಟಾಕ್ ಮಾಡ್ಕೊಳ್ಳಿಕ್ಕೆ ಒಂದು ಕಡೆ ತೊಗೊಂಬಂದಿದ್ದಾರೆ. ಇದರಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿರುವಂಥದ್ದು 420 IPC ಮತ್ತು 5 and 7 ಆಫ್ ದ ಸ್ಪೆಸಿಫೈಡ್ ಬ್ಯಾಂಕ್ಸ್ ನೋಟ್ ಸೆಷನ್ ಆಫ್ ಲಯಬಿಲಿಟೀಸ್ ಆ್ಯಕ್ಟ್ 2017. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾರಾದರೂ ತಿಳಿದು ಅಥವಾ ಸ್ವಯಂ ಪ್ರೇರಿತರಾಗಿ ಈ ಥರ ಡಿಮಾನಿಟೈಸ್ ಆಗಿರುವಂಥ ಹಣನ ಹೋಲ್ಡ್ ಮಾಡಿದರೆ, ರಿಸೀವ್ ಮಾಡಿದರೆ ಅಥವಾ ಟ್ರಾನ್ಸ್ಫರ್ ಮಾಡಿದರೆ ಅವರಿಗೆ ಇದು ಪನಿಷಬಲ್ ಅಫೆನ್ಸ್ ಆಗುತ್ತೆ ಅಂತಂದು. ಎಷ್ಟು ನಮಗೆ ಹಣ ಸಿಕ್ಕಿದೆ ಅದರ ಮೌಲ್ಯದ 5 ಪಟ್ಟು ಹಣವನ್ನು ನಾವು ಫೈನ್ ಆಗಿ ಕಟ್ಟಬೇಕಾಗುತ್ತೆ. ವಿಚ್ ಎವರ್ ಈಸ್ ಹೈಯರ್. 1,92,00,000 ಇರೋದ್ರಿಂದ ಆಲ್ಮೋಸ್ಟ್ 5 ಟೈಮ್ಸ್ ಅಂತಂದರೆ 9,60,00,000 ಫೈನ್ ಆಗುತ್ತೆ. ಅದು ಕಾಯ್ದೆ ಪ್ರಕಾರ.